ಕರಾವಳಿ ಪೊರ್ಬುಕೂಟಂ ವಾಟ್ಸಪ್ ಗ್ರೂಪ್ ವತಿರ್ದು ಉಳ್ಳಾಲ ಉಳಿಯಾಡು 14 ಸೆನ್ಸ್ ಜಾಗೇಡು ಬಡವರಿಗಾದು ಇಲ್ಲು ನಿರ್ಮಾಣ ಮಲ್ಪನ ಯೋಜನೆ ಪಾಡುಂದಿರು. ಈ ನಿಟ್ಟಿಡು ಈ ಜಾಗೆನು ಸಮತಟ್ಟು ಮಲ್ಪನ ಶ್ರಮದಾನದ ಬೇಲೆನು ಐತಾರ ನಡಪಾಯರು. ಮಂಜೇಶ್ವರ, ತಲಪಾಡಿ, ಪೆರ್ಮನೂರು, ಉಳ್ಳಾಲ, ರಾಣಿಪುರ, ನಿತ್ಯಾದರ್ ನಗರ, ಪಾನೀರು, ಮುಡಿಪು, ಪಚೀರ್, ಇಲ್ಯಾರ್ ಪದವ್, ಕೂಳೂರು, ತಣ್ಣೀರು ಬಾವಿ ಇಂಚ ಬೇತೆ ಬೇತೆ ಪ್ರದೇಶದ 150 ಸದಸ್ಯರು ಪಾಲ್ಪಡೆದಿದ್ದರು. ಈ ಬಗೆಟ್ ಪೊಲಕ್ಕೋರ್ನ ಅಧ್ಯಕ್ಷರು ಮೆಲ್ವಿನ್ ಸಿ ಡಿಸೋಜಾ ದಿಂಚ ಪಾಪದ ಜನಕ್ಲೆಗ್ ಇಲ್ಲು ಕಟ್ಟಾದ ಕೊರಪನ ಯೋಜನೆ ಪಾಡೊಂದ 150 ಜನ ಸದಸ್ಯರು ಉಳ್ಳೇರು ಆಸಕ್ತಿ ಇತ್ತಿನಕ್ಲು ತಂಕ್ಲಿನ ಸಂಘಟನೆದ ಒಟ್ಟಿಗೆ ಸೇರುಳಿ ಪಂಡ ತೆರಿಪಾಯರು. ಇದೊಂದು ಕರಾವಳಿ ಪೊರ್ಬುಕೂಟಂ ಅಂತ ನಮ್ಮ ಕ್ರೈಸ್ತ ಸಂಘಟನೆ ಆಗಿದ್ದು ಇದೊಂದು ವಾಟ್ಸಪ್ ಪಂಗಡ. ವಾಟ್ಸಪ್ನಲ್ಲಿ ನಾವು ಹಲವಾರು ಪಂಗಡಗಳು ನೋಡ್ತಾ ಇದ್ದೇವೆ. ಅದರಲ್ಲೂ ನಮ್ಮದೊಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಬಡ ಜನರಿಗೆ ಒಂದು ಉಪಯೋಗ ಆಗಲಿ ಅಂತ ಮಾಡಿದ ಈ ಒಂದು ಸಂಘಟನೆ ವಾಟ್ಸಪ್ ಗ್ರೂಪಲ್ಲಿ ಕರಾವಳಿ ಪೊರ್ಬುಕೂಟಂ. ಇವತ್ತು ನಾವು ಈ 14 ಸೆನ್ಸ್ ಸ್ಥಳವನ್ನು ತಗೊಂಡು ಇದರಲ್ಲಿ ನಮ್ಮ ತೀರಾ ಬಡ ಜನರಿಗೆ ಮನೆಯನ್ನು ಕಟ್ಟಿಕೊಡುವ ಯೋಜನೆಯನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಈವಾಗಲೇ ನಾವು ಹೇಳಿದಾಗೆ 150 ನಾವು ಸದಸ್ಯರಿದ್ದೇವೆ. ಇನ್ನೂ ಸಹ ಸದಸ್ಯರಾಗಲು ಅವಕಾಶ ಇದೆ. ಯಾರು ಉದಾರ ಮನಸ್ಸಿನವರಿದ್ದಾರೆ, ಯಾರಿಗೆ ಪರರಿಗೆ ಉಪಕಾರ ಮಾಡಲು ಆಸೆ ಉಂಟು, ಅವರು ನಮ್ಮೊಟ್ಟಿಗೆ ಸೇರಬಹುದು, ಈ ಸಂಘಟನೆಗೆ ಸೇರಬಹುದು. ಅಂತೆಯೇ ಇಲ್ಲಿದ್ದೆಲ್ಲ ನಮ್ಮ ಸಮಸ್ತ ಮನಸ್ಸಿನ ಸದಸ್ಯರು ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಪರಿಸರದ ಎಲ್ಲ ಜನರಿಗೆ ಅಂದರೆ ಬಡವರಿಗೆ ಇನ್ನು ಮುಂದೆ ನಮ್ಮ ಯೋಜನೆಯು ಪುಸ್ತಕಗಳನ್ನು ವಿದ್ಯಾರ್ಥಿ ವೇತನ ನೀಡುವ ಆಲೋಚನೆ ಇದೆ. ಆಮೇಲೆ ಬೇರೆ ಯೋಜನೆಗಳು ನಾವು ಹಮ್ಮಿಕೊಳ್ತಾ ಬರ್ತಿದ್ದೇವೆ. ಅದೇ ಪ್ರಥಮ ನಮಗೆ ಬಡವರಿಗೆ ಒಂದು ಮನೆ ಕಟ್ಟುವ ಒಂದು ಯೋಜನೆ. ಈ ಯೋಜನೆಯನ್ನು ತಾವೆಲ್ಲ ಸಹಕಾರದಿಂದ ನಮಗೆ ಸಹಕಾರ ನೀಡಿ ನಮಗೆ ಯಶಸ್ವಿಗೊಳಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ವಂದನೆಗಳು. ಈ ಪರಿಸರಡೊಪ್ಪುನ ನಿರ್ಗತಿಕೆರೆಗೆ ಬಡವರೆಗೆ ಆಶ್ರಯ ಇಚ್ಚಾಂದಿನಕ್ಲೆಗೆ ಇಲ್ಲು ಕಟ್ಟಾದ ಕೊರ್ಪಿನವು ತಂಕ್ಲಿನ ಸಂಘಟನೆದ ಉದ್ದೇಶ. ಈ ಉದ್ದೇಶಡು 2 ವರ್ಷದ ದುಂಬು 3 ಜಾಗೆ ಖರೀದು ಮಲ್ತದ ಪಂಡದ ತೋಕೋಡು ಪೆರ್ಮನೂರು ಸಂತ ಸೆಬಸ್ಟಿಯನ್ ಶಾಲೆದ ನಿವೃತ್ತ ಶಿಕ್ಷಕರು ಜೋಸ್ಲಿನ್ ಡಿಸೋಜ ತೆರಿಪಾಯರು. ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರದಲ್ಲಿ ಕರಾವಳಿ ತೀರ ಪ್ರದೇಶದ ಸಮಸ್ತ ಕ್ರೈಸ್ತ ಬಾಂಧವರು ಒಗ್ಗಟ್ಟಾಗಿ ಕರಾವಳಿ ಪೊರ್ಬುಕೂಟಂ ಎಂಬ ಒಂದು ಸಂಘಟನೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಕಳೆದ 2 ವರ್ಷಗಳ ಹಿಂದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸಂಘಟನೆಯಲ್ಲಿ ಸುಮಾರು 150 ಜನರಿಗಿಂತ ಸದಸ್ಯರಿದ್ದುಕೊಂಡು ಸಕ್ರಿಯವಾಗಿ ಈ ಸಂಘಟನೆಯಲ್ಲಿ ಎಲ್ಲರೂ ಭಾಗವಹಿಸುತ್ತಾರೆ. ಈ ಸಂಘಟನೆಯ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ಪರಿಸರದಲ್ಲಿರುವಂತಹ ನಿರ್ಗತಿಕರಿಗೆ, ಬಡವರಿಗೆ, ಆಶ್ರಯ ಇಲ್ಲದವರಿಗೆ ಒಂದು ಸೂರು ಕಟ್ಟಿಕೊಡಬೇಕು ಎಂಬುದೇ ನಮ್ಮ ಸಂಘಟನೆಯ ಧ್ಯೇಯ ಉದ್ದೇಶ. ಈ ದೃಷ್ಟಿಯಿಂದ ನಾವು ಕಳೆದ 2 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ, ಈಗ ನಾವು ನಿಂತ ಈ ಸ್ಥಳದಲ್ಲಿ
14 ಸೆನ್ಸ್ ಸ್ಥಳವನ್ನು ಖರೀದಿಸಿ ಈ ಸ್ಥಳದಲ್ಲಿ ಸುಸಜ್ಜಿತವಾಗಿ 8 ಕುಟುಂಬಗಳಿಗೆ ಆಶ್ರಯ ಮನೆಯನ್ನು ಕಲ್ಪಿಸಿಕೊಡಬೇಕೆಂಬುದೇ ನಮ್ಮ ಉದ್ದೇಶ. ಇದಕ್ಕೆ ದೇಣಿಗೆಯನ್ನು ಯಾರು ಕೊಡ್ತಾರೆ? ಇದಕ್ಕೆ ದೇಣಿಗೆಯನ್ನು ಈ ಸಂಘಟನೆಯ ಸದಸ್ಯರೇ ಕೊಟ್ಟು ಈ ಮನೆ ನಿರ್ಮಾಣ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಬೇಕೆಂಬುದೇ ನಮ್ಮ ಉದ್ದೇಶ. ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ನಾವು ವಿನಂತಿಸ್ತೇವೆ, ಕ್ರೈಸ್ತ ಬಾಂಧವರು, ಕ್ರೈಸ್ತೇತರ ಬಾಂಧವರಲ್ಲಿ ನಿಮಗೂ ಕೂಡ ಈ ನಮ್ಮ ಕಾರ್ಯಯೋಜನೆಯಲ್ಲಿ ಕೈ ಜೋಡಿಸಬಹುದು. ನಿಮ್ಮ ಉದಾರ ದಾನವನ್ನು ಈ ಸಂಘಟನೆಗೆ ಕೊಟ್ಟು ನಮ್ಮ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗಿಗಳಾಗಬಹುದು ಎಂಬುದೇ ನಮ್ಮ ಆಶಯ. ಒಟ್ಟಿನಲ್ಲಿ ನಮ್ಮ ಧ್ಯೇಯ ಈಡೇರುತ್ತದೆ, ನಮ್ಮ ಉದ್ದೇಶ ಈಡೇರುತ್ತದೆ. ಈ ಪರಿಸರದಲ್ಲಿ ಕಡು ಬಡವರು, ನಿರ್ಗತಿಕರು ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಸೂರಿಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ. ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿ ಅವರು ಒಂದು ನೆಮ್ಮದಿಯ ಜೀವನ ಸಾಗಿಸಬೇಕು. ಅವರದೇ ಒಂದು ಸ್ವಂತ ಮನೆಯಲ್ಲಿ ಇದ್ದುಕೊಂಡು ಅವರು ಬದುಕಬೇಕು ಎಂಬುದೇ ನಮ್ಮ ಮೂಲ ಉದ್ದೇಶವಾಗಿದೆ. ಇವತ್ತು ನಾವು ಅನೇಕ ಮಂದಿಯಲ್ಲಿ ಸೇರಿದ್ದೇವೆ ಈ ಸ್ಥಳವನ್ನು ಸಮತಟ್ಟು ಮಾಡಲಿಕ್ಕೆ. ಇದರ ಸಮತಟ್ಟು ಮಾಡೋದು ಇದೆಲ್ಲರೂ ಇಲ್ಲಿ ಇದ್ದವರೆಲ್ಲರೂ ನಮ್ಮ ಈ ಸಂಘಟನೆಯ ಸದಸ್ಯರು, ಸಕ್ರಿಯ ಸದಸ್ಯರಾಗಿರುತ್ತಾರೆ. ಮಗದೊಮ್ಮೆ ಎಲ್ಲರಿಗೂ ನಾನು ಒಳ್ಳೆಯದನ್ನು ಆಶಿಸ್ತೇನೆ ಮತ್ತು ಈ ಸಂಘಟನೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬರ್ತದೆ. ಖಂಡಿತವಾಗಿ ನಮಗೆ ಭರವಸೆ ಇದೆ. ಇದರ ಜೊತೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳುತ್ತಾ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಕರಾವಳಿ ಪೊರ್ಬು ಕೂಟಂ ವಾಟ್ಸ್ಆಪ್ ಗ್ರೂಪ್ದ ಉಪಾಧ್ಯಕ್ಷರು ಅರುಣ್ ಮೊಂತೆರೋ, ಕಾರ್ಯದರ್ಶಿ ಅರುಣ್ ಡಿಸೋಚಾ, ಕೋಶಾಧಿಕಾರಿ ಜೋಸೆಫ್ ಮೊಂತೆರೋ ಈ ಪೊರ್ತೋಟುಗೆ ಎತ್ತಿರು.